ಮೋಹನ್ ಲಾಲ್ ನಟನೆಯ L2 ಎಂಪೋರನ್ ಚಿತ್ರ ತಯಾರಿಕಾ ಪಾಲುದಾರ ಗೋಕುಲ್ ಚಿಟ್ ಫಂಡ್ ಹಣಕಾಸು ಸಂಸ್ಥೆಯ ಕಚೇರಿಗಳ ಮೇಲೆ ಇಡಿ ಜಾರಿ ನಿರ್ದೇಶನಾಲಯವು ದಾಳಿ ನಡೆಸಿದೆ. ಚೆನ್ನೈನ ಕೊಡಂಬಾಕಂನಲ್ಲಿ ಕಚೇರಿ ಹಾಗೂ ಕೇರಳ, ತಮಿಳುನಾಡುಗಳಲ್ಲಿ ಇರುವ ಗೋಕುಲ್ ಚಿಟ್ ಫಂಡ್ ಕಚೇರಿಗಳ ಮೇಲೆ ಜಾರಿ ನಿರ್ದೇಶನಾಲಯವು ದಾಳಿ ನಡೆಸಿದ್ದು 1,000 ಕೋಟಿ ರೂಪಾಯಿ ವಿದೇಶಿ ವಿನಿಮಯದ ಆರೋಪದ ತನಿಖೆಯನ್ನು ಆರಂಭಿಸಿದೆ. ಶುಕ್ರವಾರ ಆ ಹಣಕಾಸು ಸಂಸ್ಥೆಯ ನಾನಾ ಕಚೇರಿಗಳಿಗೆ ಏಕಕಾಲದಲ್ಲಿ ದಾಳಿ ನಡೆಯಿತು. ನೇರವಾಗಿ ಅಲ್ಲದಿದ್ದರೂ L2 ಎಂಪೋರನ್ ಚಲನಚಿತ್ರವು 2 ದಶಕಗಳ ಹಿಂದಿನ ಗುಜರಾತ್ ಹಿಂಸಾಚಾರವನ್ನು ಬೇರೆ ರೀತಿಯಲ್ಲಿ ಹೇಳಿದೆ ಎನ್ನಲಾಗಿದೆ. ಚಿತ್ರಮಂದಿರಗಳ ಮೇಲೆ ಬಲಪಂಥೀಯರ ದಾಳಿ, ತಕರಾರುಗಳ ಬಳಿಕ 2 ವಾರಗಳ ಹಿಂದೆ ಬಿಡುಗಡೆಯಾದ ಚಿತ್ರದ 25ಕ್ಕೂ ಹೆಚ್ಚು ಕಡೆ ಸಣ್ಣಪುಟ್ಟ ಬದಲಾವಣೆಗಳನ್ನು ಮಾಡಲಾಗಿತ್ತು. ಬಜರಂಗಿ ಎಂಬ ಹೆಸರು ಬಲವಂತ್ ಆಗಿತ್ತು. ಗೋಕುಲಂ ಗೋಪಾಲಂ ಗೋಕುಲಂ ಚಿಟ್ ಫಂಡ್ನ ಚೇರ್ಮನ್ ಆಗಿದ್ದು, ಅವರ ಮೇಲೂ ಬಲಪಂಥೀಯರು ಮುಗಿಬಿದ್ದ ಬೆನ್ನಿಗೆ ಇಡಿ ದಾಳಿ ನಡೆದಿದೆ. ಇದರ ನಡುವೆ ಮೊದಲ ವಾರದಲ್ಲಿ ಎಂಪೋರನ್ ಚಿತ್ರವು 80 ಕೋಟಿ ಗಳಿಸಿತ್ತು. ಎರಡನೇ ವಾರದಲ್ಲಿ 150 ಕೋಟಿಯತ್ತ ಸಾಗಿದ್ದು ಉತ್ತಮ ಲಾಭ ತಂದಿದೆ ಎಂದು ತಿಳಿದುಬಂದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ತಿರುವನಂತಪುರ.